ಕರ್ನಾಟಕ ರಾಜ್ಯ ಎಸ್ವೈಎಸ್ ಇದರ ವತಿಯಿಂದ ಸುಲ್ತಾನ್ ಉಲಾಮಾ ಹಿಂದ್ ಅಜ್ಮೀರ್ ಖ್ವಾಜಾ ಅವರ ಉರೂಸ್ ಪ್ರಯುಕ್ತ ಅರ್ಹರಿಗೆ ಆಹಾರ ವಿತರಣಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವು ಉಳಾಲ ಸೈಯದ್ ಮದನಿ ದರ್ಗಾ ವಠಾರದಲ್ಲಿ ನಡೆಯಿತು। ಕಾರ್ಯಕ್ರಮವನ್ನು ಎಸ್ವೈಎಸ್ ರಾಜ್ಯಾಧ್ಯಕ್ಷ ಅಬ್ದುಲ್ ರಶೀದ್ ಜೈನಿ ಅವರು ಉದ್ಘಾಟಿಸಿ ಮಾತನಾಡಿ, ಅಜ್ಮೀರ್ ಖ್ವಾಜಾ ಅವರ ತತ್ವ ಆದರ್ಶ ಮತ್ತು ಅವರು ಹಾಕಿಕೊಟ್ಟಿರುವ ದಾರಿಯನ್ನು ನಾವು ಅನುಸರಿಸಬೇಕು ಎಂದು ಕರೆ ನೀಡಿದರು। ख्वाजा मुईनुद्दीन चिश्ती अजमेर क़द्दसल्लाहु सिर्रहुल अज़ीज़ ಅವರ ನಿಧನದ ದಿನವಾದ ರಜಬ್ 6ರಂದು ಜಗತ್ತಿನಾದ್ಯಂತ ಅಹ್ಲು ಸುನ್ನತ್ ವಲ್ ಜಮಾಅತ್ನ ಕಾರ್ಯಕರ್ತರು ಅವರ ಸಂಸ್ಮರಣಾ ಕಾರ್ಯಕ್ರಮವನ್ನು ವೈವಿಧ್ಯಮಯವಾದ ಕಾರ್ಯಕ್ರಮಗಳೊಂದಿಗೆ ಮಾಡ್ತಾರೆ। ಇದರ ಅಂಗವಾಗಿ ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಎಸ್ವೈಎಸ್ ವಿಶಿಷ್ಟ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಚರಿಸಲಿಕ್ಕೆ ತೀರ್ಮಾನ ಮಾಡಿದೆ। ಸುಲ್ತಾನುಲ್ ಹಿಂದ್ ಖ್ವಾಜಾ ಅಜ್ಮೀರಿಯವರ ವಿಶೇಷತೆ ಬಡವರ ಮೇಲೆ, ದುರ್ಬಲರ ಮೇಲೆ, ದೀನರ ಮೇಲೆ ಅವರಿಗಿದ್ದಂತಹ ಅಪಾರವಾದ ಕಾಳಜಿ, ಬಡವರ ಏಳಿಗೆಗಾಗಿ, ಅವರ ಕ್ಷೇಮಕ್ಕಾಗಿ, ಹಸಿದವರ ಹೊಟ್ಟೆ ತುಂಬುವುದಕ್ಕಾಗಿ, ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸುವಂತಹ ಜನರ ಕಣ್ಣೀರನ್ನು ಒಪ್ಪುವುದಕ್ಕಾಗಿ ಖ್ವಾಜಾ ಸುಲ್ತಾನುಲ್ ಹಿಂದ್ ಅಜ್ಮೀರಿ ಅವರು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಗರೀಬ್ ನವಾಜ್, ಬಡವರ ಬಂಧು ಎನ್ನುವ ನಾಮವನ್ನು ಅವರು ಪಡೆದಿದ್ದಾರೆ। ಇದೇ ವೇಳೆ ಉಳ್ಳಾಲ ದರ್ಗಾ ತೊಕ್ಕೊಟ್ಟು ಪರಿಸರದಲ್ಲಿ ಅನ್ನದಾನ ಮಾಡಲಾಯಿತು। ಈ ಸಂದರ್ಭ ಎಸ್ವೈಎಸ್ ಉಳ್ಳಾಲ ಸೆಂಟರ್ ಅಧ್ಯಕ್ಷ ಜಿಹಾಬುದ್ದೀನ್ ಸಕಾಫಿ, ಜಿಲ್ಲಾ ಸಾಂತ್ವನ ವಿಭಾಗದ ಅಧ್ಯಕ್ಷ ಇಸಾಕ್ ಜಹರಿ, ಪ್ರಧಾನ ಕಾರ್ಯದರ್ಶಿ ಇಸಾಕ್ ಉಳ್ಳಾಲ್, ರಾಜ್ಯ ಪಬ್ಲಿಕ್ ರಿಲೇಷನ್ ಕಾರ್ಯದರ್ಶಿ ಹನೀಫ್ ಹಾಜಿ, ಖಲೀಲ್ ಕಾಪೂರು ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು।